ಕುಡ್ಲ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆದ ಅಧೀನಡುಪ್ಪುನ ದೇರ್ಲಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಬೊಕ್ಕ ಆಸ್ಪತ್ರೆ ವತಿರ್ದು 25ನೇ ರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನ ಇಂಪೆಟಸ್ 2022 ಸೆಪ್ಟೆಂಬರ್ 14 ಬೊಕ್ಕ 17 ತಾರೀಕಿಗೆ ದೇರ್ಲಕಟ್ಟೆ ಫಾದರ್ ಮುಲ್ಲರ್ ಸಭಾಂಗಣಡು ನಡಪೆರೆ ಉಂಟು ಪಂಡದು ಫಾದರ್ ಮುಲ್ಲರ್ ಸೇವಾ ಸಂಸ್ಥೆದ ನಿರ್ದೇಶಕರು ವಂದನೀಯ ಫಾದರ್ ರಿಚರ್ಡ್ ಎಲೋಶಿಯಸ್ ಕುವೆಲ್ಲೋ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. IMPETUS 2022 25th Annual Homeopathic Conference at Father Muller Homeopathic Medical College, Derlakatte. Father Muller Homeopathic Medical College, one of the premier homeopathic medical colleges and hospitals in the country, will be hosting the 25th Annual Homeopathic Conference on 16th and 17th September 2022 at Derlakatte campus here. Homeopathy is synonymous with Father Muller, and the institution today is renowned universally for its pioneering contribution to the field of homeopathic medical education, training, research and quality patient care. The inaugural program of this 25th Annual National Homeopathic Conference will take place on 16th September 2022 at 9:30 a.m. at Father Muller Auditorium, Derlakatte. 2 ದಿನದ ಈ ಸಮ್ಮೇಳನ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ 14 ತಾರೀಕು ಕಾಂಡೆ ಉದಿಪನ ಮಲ್ಪೇರು. ಅಂತಾರಾಷ್ಟ್ರೀಯ ತಜ್ಞ ವೈದ್ಯರು ಶೇಖರ್ ಅಲ್ ಗುಂಡ್ಗಿ, ಡಾಕ್ಟರ್ ಎನ್ ಮದನ್ ಬೊಕ್ಕ ಡಾಕ್ಟರ್ ಎಸ್ ಇಲಾಂಗೋ ಪ್ರಬಂಧ ಮಂಡಿಸಾಯರ ಉಲ್ಲೇರು. ಸಮ್ಮೇಳನದ ಸ್ಮರಣ ಸಂಚಿಕೆ ಸುರುತ ಸರ್ತಿಗೆ ಸಂಶೋಧನಾ ಬುಲೆಟಿನ್ ಬೊಕ್ಕ ಫಾದರ್ ಮುಲ್ಲರ್ ಹೋಮಿಯೋಪತಿ ಫಾರ್ಮಾಕ್ಯೂಟಿಕಲ್ ಡಿವಿಷನ್ ವಿವಿಧ ಸುಗಂಧಡ್ ಹೊಸತಾದ ತಯಾರ್ ಮಲ್ತಿನ ಶಾಲೋಮ್ ಪೌಡರ್ ಬಿಡುಗಡೆ ಮಲ್ಪರೆ ಉಲ್ಲ ಪಡೆದು ಸಮ್ಮೇಳನದ ಗುರ್ಕಾರ್ಮೇಲ್ನ ವಹಿಸೋನ್ನ ವಂದನೀಯ ಫಾದರ್ ರಿಚರ್ಡ್ ಎಲೋಶಿಯಸ್ ಕುವೆಲ್ಲೋ ತೆರಿಪಾಯರು. The chief guest of the program will be Professor Dr. Satish Kumar Bhandari, Honorable Vice Chancellor, Nitte, deemed to be University, and myself, the Director of Father Muller Charitable Institutions, will be presiding over this function. On this auspicious occasion, there will also be the release of the conference souvenir and the introductory volume of the Father Muller Homeopathic Research Bulletin, along with the launch of the brand new varieties of Shalom powder in different fragrances. 25ನೇ ರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನವು ದೇರ್ಲಕಟ್ಟೆ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿಯ ಗೌರವಾನ್ವಿತ ಉಪಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಇವರು ಸೆಪ್ಟೆಂಬರ್ 16ರಂದು ಬೆಳಿಗ್ಗೆ 9:30 ಗಂಟೆಗೆ ದೇರ್ಲಕಟ್ಟೆಯ ನಮ್ಮ ಫಾದರ್ ಮುಲ್ಲರ್ ಸಭಾಂಗಣದಲ್ಲಿ ಉದ್ಘಾಟಿಸಲಿರುವರು. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆ ಕಂಕನಾಡಿ ಮಂಗಳೂರು ಇದರ ನಿರ್ದೇಶಕರಾದ ನಾನು ಫಾದರ್ ರಿಚರ್ಡ್ ಎಲೋಶಿಯಸ್ ಕುವೆಲ್ಲೋ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದೇನೆ. ಈ ಶುಭ ಸಂದರ್ಭದಲ್ಲಿ ಸಮ್ಮೇಳನದ ಸ್ಮರಣಿಕೆ ಬಿಡುಗಡೆ ಮಾಡುವುದು ಮತ್ತು ಫಾದರ್ ಮುಲ್ಲರ್ ಹೋಮಿಯೋಪತಿ ಸಂಶೋಧನಾ ಬುಲೆಟಿನ್ ಪರಿಚಯಾತ್ಮಕ ಸಂಪುಟ ಬಿಡುಗಡೆ ನಡೆಯಲಿದೆ. ಇದರ ಜೊತೆಗೆ ಫಾದರ್ ಮುಲ್ಲರ್ ಹೋಮಿಯೋಪತಿ ಫಾರ್ಮಸ್ಯೂಟಿಕಲ್ ಡಿವಿಷನ್ನಲ್ಲಿ ವಿವಿಧ ಸುಗಂಧಗಳಲ್ಲಿ ಹೊಸತಾಗಿ ತಯಾರಿಸಲಾದ ಶಾಲೋಮ್ ಪೌಡರನ್ನು ಬಿಡುಗಡೆ ಮಾಡಲಾಗುವುದು. ದೇರ್ಲಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಆಡಳಿತಾಧಿಕಾರಿ ವಂದನೆ ಫಾದರ್ ರೋಷನ್ ಕ್ರಾಸ್ತಾ, ಪ್ರಾಂಶುಪಾಲರು ಡಾಕ್ಟರ್ ಇಎಸ್ಜೆ ಪ್ರಭು ಕಿರಣ್, ಉಪ ಪ್ರಾಂಶುಪಾಲರು ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಜಾ, ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಗಿರೀಶ್ ನಾವಡ, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ವಿವೇಕ್ ಶಕ್ತಿಧರನ್, ಮಾಧ್ಯಮ ಸಮಿತಿ ಸಂಯೋಜಕರು ಡಾಕ್ಟರ್ ಬ್ಲಾನಿ ಲೋಬೋ ಸುದ್ದಿಗೋಷ್ಠಿಯೊಟ್ಟಿಗೆ ಇದ್ದರು.